ಸಿದ್ದರಾಮಯ್ಯ ಮಾತಾಡೋದು ಹಿಂದೂ ವಿರೋಧ, ಧರ್ಮ ವಿರೋಧ, ಇಂಥ ಹೇಳಿಕೆಗಳನ್ನೆಲ್ಲ ಅವರು ಕೊಡಬಾರದು. ಸಿದ್ದರಾಮಯ್ಯ ಹೆಸರಿನಲ್ಲಿ ರಾಮನ ಹೆಸರಿದೆ. ಹಿಂದೂ ಧರ್ಮ, ಹಿಂದೂ ದೇವರ ವಿರುದ್ಧ ಅವರು ಕೆಲಸ ಮಾಡುತ್ತಿರುವುದು ತಪ್ಪು. ಸಿದ್ದರಾಮಯ್ಯನವರ ವರ್ತನೆ ಸರಿಯಲ್ಲ. ತಲೆ ಮೇಲೆ ಬಟ್ಟೆ ತೆಗೆಯಲು ಸನ್ಯಾಸಿಗಳು ಕಾಲೇಜಿಗೆ ಹೋಗ್ತಿದ್ವಿ. ಹಿಜಾಬ್ ವಿಚಾರಕ್ಕೂ ಸನ್ಯಾಸಿಗಳ ವಿಚಾರಕ್ಕೂ ನಡುವಿನ ವ್ಯತ್ಯಾಸ ನಿಮ್ಗೆ ಗೊತ್ತಿಲ್ವೇ? ನಿಮಗೆ ಸ್ವಲ್ಪನೂ ಬುದ್ಧಿಜ್ಞಾನ ಇಲ್ಲವೇ? ಹಿಂದೂ ಸನ್ಯಾಸಿಗಳೆಲ್ಲ ಹಿಂದೂ ಧರ್ಮೀಯರ ಬಗ್ಗೆ ಮಾತನಾಡುವ ಅಧಿಕಾರ ನಿಮಗಿಲ್ಲ. ಹಿಂದೂ ಎಂಬ ಪದ ಉಚ್ಚಾರಣೆ ಮಾಡಲಿಕ್ಕೂ ನಿಮಗೆ ಅಧಿಕಾರ ಇಲ್ಲ. ಇಂತಹ ಜನಗಳು ಒಂದು ನಾಯಕರಾದರೆ ಅಧರ್ಮವಾಗಿ ಹೋಗುತ್ತೆ. ಇಂತಹ ನಾಯಕರಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು. ಸಿದ್ದರಾಮಯ್ಯ ಒಬ್ಬರಿಗೆ ಎಚ್ಚರಿಕೆ ಅಲ್ಲ, ಎಲ್ಲ ನಾಯಕರಿಗೆ ಇದೇ ಎಚ್ಚರಿಕೆ. ರಾವಣಾಸುರನಿಗೆ ಹಿರಣ್ಯಾಕ್ಷನಿಗೆ ಯಾವ ಗತಿ ಆಯಿತು ಅವುಗಳಿಗೂ ಅದೇ ಗತಿ ಆಗುತ್ತೆ ಅಂತ ಉಡುಪಿಯಲ್ಲಿ ಕಿಷ್ಕಿಂದ ಶ್ರೀ ಗೋವಿಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನು ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹೋಗ್ತಾ ಇಲ್ಲ ಅಲ್ವಾ? ಸನ್ಯಾಸಿಗಳು ಏನಾದರೂ ಶಾಲೆಗೆ ಕರ್ನಾಟಕದಲ್ಲಿ ಒಬ್ಬರಿದ್ದಾರೆ, ಅವ್ರು ಹೇಳ್ತಾ ಇರುವಂಥ ಸ್ಟೇಟ್ಮೆಂಟ್ಗಳು ಹೆಂಗಿರ್ತಾವಂತಂದರೆ ಯಾವಾಗಲೂ ಹಿಂದೂ ವಿರೋಧವೇ, ಧರ್ಮ ವಿರೋಧವೇ ಅಂಥದ್ದು ಮಾಡಬಾರದವರು. ಅವರ ಹೆಸರು ಈಗಲೂ ಹೇಳ್ತಾ ಇದ್ದು ಸಿದ್ದರಾಮಯ್ಯ ಅಂತ. ಅವರ ಹೆಸರೇ ರಾಮನ ಒಂದು ವಾಕ್ಯವನ್ನು ಸೇರಿಸಿಕೊಂಡಿದ್ದಾರೆ. ಆದರೆ ಹಿಂದೂ ದೇವತೆಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋಂಥವರು, ಅದು ತಪ್ಪು, ಹಂಗೆ ಮಾಡಬಾರದು. ಈಗ ಇವರು ಪ್ರಶ್ನೆ ಕೇಳ್ತಾ ಇರೋದೇನಂತಂದರೆ, ಸನ್ಯಾಸಿಗಳು ಸಹ ಮೇಲೆ ಬಟ್ಟೆ ಹಾಕೊಳ್ತಾರಲ್ವಾ, ಹಿಜಾಬ್ ಬಗ್ಗೆ ನೀವು ಇದು ಮಾಡ್ತಾ ಇದ್ದೀರಲ್ವಾ, ಸನ್ಯಾಸಿಗಳು ಇದು ವಿರುದ್ಧ ಅಂತ ಹೇಳ್ತಾ ಇರುವಂಥ ಪ್ರಸ್ತಾವನೆ. ಸನ್ಯಾಸಿಗಳು ಕಾಲೇಜಿಗೆ ಹೋಗ್ತಾ ಇಲ್ಲ ಅಲ್ವಾ? ಸನ್ಯಾಸಿಗಳು ಏನಾದರೂ ಶಾಲೆಗೆ ಹೋಗ್ತಾ ಇದ್ರೆ ನಿಮಗೆ ಹಿಜಾಬ್ ಹಾಕೊಳ್ಳೋಂಥವ್ರಿಗೆ ಸನ್ಯಾಸಿಗಳಿಗೆ ವ್ಯತ್ಯಾಸ ನಿಮಗೆ ಗೊತ್ತಿಲ್ಲವೇ? ಅಷ್ಟು ಬುದ್ಧಿ ವಿಚಕ್ಷಣ ಜ್ಞಾನವೂ ಇಲ್ಲವೇ ನಿಮಗೆ? ಒಂದು ಮೂಲಭೂತವಾದಂತಹ ಸಮಾಧಾನ ಹೇಳ್ತೀವಿ. ನೀವು ಹಿಜಾಬು, ಮುಸ್ಲಿಮು, ಖುರಾನು ಇದೆಲ್ಲ ಹೇಳ್ತಾ ಇದ್ದೀರಲ್ವಾ, ಇದೆಲ್ಲ ಯಾವಾಗ ಬಂದಿದ್ದಾವೆ? ಜಾಸ್ತಿ ನೋಡಿದರೆ 3000 ವರ್ಷಗಳ ಇತಿಹಾಸ ಇಲ್ಲ ಈ ಮುಸಲ್ಮಾನ್ ಮತಕ್ಕೆ. ಇದಕ್ಕೆ ಮುಂಚೆ ಮುಸಲ್ಮಾನ್ ಮತವೇ ಇರಲಿಲ್ಲ ಭಾರತ ದೇಶದಲ್ಲೆಲ್ಲ. ಪ್ರಪಂಚದಲ್ಲಿ ಆಫ್ಘಾನಿಸ್ತಾನ್, ಕಜಾಕಿಸ್ತಾನ್ ಇದೆಲ್ಲ ಏನು ದೇಶಗಳಿದ್ದಾವೋ ಲವಕುಶರ ದೇಶ ಆಗಿದ್ದಾವೆ. ಸಂಪೂರ್ಣ ಭೂಮಿ ಮೇಲೆ 3000 ವರ್ಷಗಳ ಹಿಂದೆ ಆಯಿತು, 4 ತಗೊಳ್ಳಿ, 5000 ವರ್ಷಗಳ ಹಿಂದೆ ತಗೊಳ್ಳಿ. ಇಸ್ಲಾಂ ಮತ ಎಲ್ಲಿದೆ? ಇಸ್ಲಾಂ ಮತಕ್ಕೆ ಅಸ್ತಿತ್ವನೇ ಇಲ್ಲ. ಇದು ಹೊಸದಾಗಿ ಹುಟ್ಟುಕೊಂಡಿದ್ದಂಥ ಮತ. ಅವ್ರು ಬೇಕಂತ ಮಾಡ್ತಾ ಇರುವಂತಹ ನಾಟಕ. ಈ ನಾಟಕದಲ್ಲಿ ಇವರು ಸೂತ್ರಧಾರರಾಗ್ತಾರೆ. ಹಿಜಾಬ್ ಎಂಬುದು ಅದು ಧಾರ್ಮಿಕ ವಿಧಾನ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅಸಲು ಮೊಟ್ಟ ಮೊದಲವಾಗಿ ಮುಸಲ್ಮಾನ ಎಂಬುದು ಧರ್ಮವೇ ಅಲ್ಲ, ಇನ್ನು ಆಚರಣೆಗಳೇನು? ಅದಕ್ಕೋಸ್ಕರವಾಗಿ ಹಿಂದೂ ಸನ್ಯಾಸಿಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರೆ. ನಿಮ್ಮ ಹಿಂದೂ ಸನ್ಯಾಸಿಗಳಲ್ಲ, ಸನ್ಯಾಸಿಗಳು ಬಿಟ್ಬಿಡಿ, ಸಾಮಾನ್ಯ ಹಿಂದೂ ಎಂಬ ಒಂದು ಪದ ಉಚ್ಚಾರಣೆ ಮಾಡುವುದಕ್ಕೆ ನಿಮಗೆ ಅಧಿಕಾರ ಇಲ್ಲ. ಯಾರಾದರೂ ಆಗಲಿ ಹಿಂದೂ ವಿರುದ್ಧವಾಗಿ ಯಾರಾದರೂ ಮಾತಾಡ್ತಾ ಇದ್ದರೆ, ಹಿಂದಿನ ಕಾಲದಲ್ಲಿ ರಾವಣಾಸುರಿಗೆ ಯಾವ ಗತಿ ಆಯಿತೋ, ಹಿರಣ್ಯಾಕ್ಷರಿಗೆ ಯಾವ ಗತಿ ಆಯಿತೋ ಇವರುಗಳಿಗೆ ಅದೇ ಗತಿ ಆಗುತ್ತದೆ. ಅದಕ್ಕೋಸ್ಕರವಾಗಿ ಹಿಂದೂ ಸಾಧು ಸಂತರ ಬಗ್ಗೆ ಹೇಳಬೇಕಂತಂದರೆ ನಿಮ್ಮಂಥವರು 1000 ಕೋಟಿ ಜನ ಎತ್ತುವುದರೂ ಸಹ ಆ ವಿಷಯಗಳಿಗೆ ನೀವು ಲಾಯಕ್ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಸುಮ್ಮನೆ ಇದ್ದುಕೊಂಡು ಮನೆಯಲ್ಲಿ ಇದ್ದುಕೊಂಡು ನೀವು ರಾಮನಾಮ ಜಪ ಮಾಡ್ತಾ ಇರಿ, ನಿಮ್ಮ ಜೀವನ ಉದ್ಧಾರ ಆಗುತ್ತದೆ. ಹಿಂದೂ ಧರ್ಮ ಒಳಗಡೆ ನಾವು ಕೈ ಹಿಡಿತೀವಿ, ಹಿಂದೂ ಧರ್ಮ ಒಳಗಡೆ ನಾವು ಪ್ರಶ್ನೆಗಳು ಮಾಡ್ತೀವಿ ಅಂತ ಅಂದರೆ ಹಿಂದಿನ ಯಾವ ಸ್ಥಿತಿಗತಿಗಳು ರಾಕ್ಷಸರಿಗಾಗಿದೆಯೋ ನಿಮ್ಗೆ ಅದೇ ಆಗುತ್ತದೆ. ಅದಕ್ಕೋಸ್ಕರವಾಗಿ ಹಿಜಾಬ್ ಪ್ರಶ್ನೆ ಕೇಳ್ತಾ ಇದ್ರು. ಹಿಜಾಬ್ ವಿಷಯ ಇದಕ್ಕೆ ಮುಂಚೆ ಇತ್ತ? ಯಾರು ಬೇಕಂತ ಗಲಾಟೆ ಮಾಡಿಕೊಂಡ್ರು?